ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಬರ್ಪುನ ಆಗಸ್ಟ್ 1 ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಲಿಮಿಟೆಡ್ ಕಂಪನಿ ಕುಡ್ಲಡು ಕಜ ಒಟ್ಟು ಮಲ್ಪರೆ ಸಾಧ್ಯ ಇಜ್ಜಿಂದು ಪಂತಡು ಈ ಬಗೆಟ್ ಕುಡ್ಲ ಮಹಾನಗರ ಪಾಲಿಕೆಗೂ ವಕೀಲರಡ ಕಾನೂನು ನೋಟಿಸ್ ಕೊಡ್ತುಂಡು ಇಡಮುಟ್ಟ ಮಂಗಳೂರು ಮಹಾನಗರ ಪಾಲಿಕೆ ಉದ್ದೇಶ ದೀವಂದೇ ಸುಮಾರು 80 ಕೋಟಿ 85 ಲಕ್ಷ ರೂಪಾಯಿ ದಾತು ಮಲ್ಲೆಗು ಬಿಲ್ಲು ಕಟ್ಟಂದೆ ಬಾಕಿ ದೀತನು ಒಂದು ಎಂಕ್ಲೆನು ಒಂಜಿ ರೀತಿ ಬೋಡಾಯಿನ ಶರ್ತರಿಗೆ ಒಪ್ಪುನಂಚ ಬಗ್ಗಾರೆ ಮಲ್ತಿನ ತಂತ್ರ ಆದುಂಡು ಕಾನೂನುದಂತೆ ಒಟ್ಟು ಕಾಸಿಡ್ದು ಕಮ್ಮಿ ಮಲ್ಪುನ ದಂಡ ಇಂಚಿತ್ತಿಲಿನ ಮಾತಾ ಪಾಡ್ದು ಎಂಕ್ಲೆನು ಕಾಸ್ತ ವಿಷಯರು ಕಷ್ಟಗು ಪಾಡ್ದನೆಂದು ಆಂಟನಿ ಕಂಪನಿದ ವಕೀಲರು ವಿವೇಕಾನಂದ ಪಣಿಯಾಲ ಲೀಗಲ್ ನೋಟಿಸ್ ಪಂತೆರು ನೋಟಿಸ್ ತಿಕ್ಕಿನ 7 ದಿನದ ಉಲೈ ಕಾಸು ಕಟ್ಟುಡು ಬಾಕಿ ದಿನೊಡ್ದು ಬಾಕಿ ಕಾಸಗು ಶೇಕಡ 18 ಬಡ್ಡಿ ಸೇರ್ಸಾದು ಇಡೀ ಕಟ್ಟುಡು ಮಹಾನಗರ ಪಾಲಿಕೆಡು ಕಜ ಒಟ್ಟು ಮಲ್ಪನೆಗೆ ಬದಲು ವ್ಯವಸ್ಥೆ ಮಲ್ತೊನ್ಲೆಂದು ನೋಟಿಸ್ ತೆರಿಪಾದಿರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ದ ಮುಖ್ಯ ಕಾರ್ಯತೂವನ್ನ ಹೊಸ ಅಧಿಕಾರಿಯಾದ ಡಾಕ್ಟರ್ ಆನಂದ್ ಕೆ ಗುರುವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆಫೀಸ್ ಅಧಿಕಾರ ದೆತ್ತೊಂಡೆರು ಈ ದುಂಬು ಜಿಲ್ಲಾ ಪಂಚಾಯತ್ ಸಿಇಒ ಆದಿತ್ತಿನ ಡಾಕ್ಟರ್ ಕುಮಾರ್ ಮಂಡ್ಯದ ಜಿಲ್ಲಾಧಿಕಾರಿಯಾದ ವರ್ಗ ಆದಿತ್ತನು ಅಂಚಾದ ಕಾಲಿಬೂರ್ನ ಪಟ್ಟಗೂ ಡಾಕ್ಟರ್ ಆನಂದರೇನು ಅಧಿಕಾರಿಯಾದ ಮಲ್ತಿನ ರಾಜ್ಯ ಸರ್ಕಾರ ಆದೇಶ ಕೊಡ್ದಿತ್ತನು ಈ ನಡುಟು ಪ್ರಭಾರ ಸಿಇಒ ಆದಿತ್ತಿನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಹಿಲಿನ್ ಡಾಕ್ಟರ್ ಆನಂದರಿಗೂ ಅಧಿಕಾರ ಕೊಡ್ದು ಎಡ್ಡೆಪ್ಪು ಬೈಕೇರು ಸಾಮಾಜಿಕ ಜಾಲತಾಣಲು ಪೊಲಬು ಮಲ್ತೊಂದು ಜವಂದಿಲೆನು ಮಂಗೆ ಮಲ್ಪುನ ಇತ್ತೆತ್ತೆ ಹೆಚ್ಚೊಂದುಂಡು ದಕ್ಷಿಣ ಕನ್ನಡ ಜಿಲ್ಲೆಡು ಇಂಚಿನ ಒಂಜಿ ಕೇಸ್ ನಡೆತದಿತ್ತದು ರೆಹಮಾನ್ ಪನ್ಪುನಾಯೆ ಮದಿಮೆ ಆಪೆಂದು ನಂಬುದು ಜವಂದಿ ಹೊರ್ತಿಗೂ ಮೋಸ ಮಲ್ತಿನ ಬಗೆಟ್ ವರದಿಯಾತನು ಆಯೆ ದುಂಬು ಗಾಂಜಾ ಕೇಸಡು ಬಂಧನ ಆದಿತ್ತೆಗೆ ರೆಹಮಾನ್ ಇನ್ಸ್ಟಾಗ್ರಾಮಡು ಪೊಲಬಾಯಿನ ಹೊರ್ತಿಗೂ ಮದಿಮೆ ಆಪೆಂದು ನಂಬಾದೆ ಮೋಕಿದ ಬಲಿಕ ಬೂರ್ನ ಜವಂದಿ ಆಯನ ನಂಬುದು ಪಾಕದಿನ ಅಕ್ಲಿನ ದೈಹಿಕ ಸಂಪರ್ಕ ನಡೆತದನು ಹೋಟೆಲ್ ರೂಮ್ ಮಲ್ತದು 20 ದಿನ ಇತ್ತದು ಮಾತ ಕಳೆವನ್ನು ಹಿಡಿದು ಬೊಕ್ಕ ಆಯ್ಗ ಮದಿಮೆ ಆತನೊಂದು ಅಲೆಗೂ ಗೊತ್ತಾತನು ಆಕೇರಿಗೂ ಪೊಲೀಸರಿಗೂ ದೂರು ಕೊಡ್ತಳು ಗಡಬದ ಅನೀಶ್ ರೆಹಮಾನ್ ಪನ್ಪುನ ಆರೋಪಿನು ಕೇಸು ಪಾಡ್ದು ಪೊಲೀಸರು ಬಂಧನ ಮಲ್ತದೇರು ಕಾವೂರು ಪೊಲೀಸ್ ಸ್ಟೇಷನ್ ಸುತ್ತುಡು ರೆಹಮಾನ್ ಈ ದುಂಬು ಗಾಂಜಾ ಕೇಸುಡಿತ್ತೆ ಆಯ್ಗ ಅಪಗ ಪೊಲೀಸರು ಪತ್ತದಿತ್ತಿರಂದು ತೆರೆದು ಬೈದನು ಪೊಂಜವರ್ತಿ ಮಾರ್ಗ ಕಡತೊಂದಿತ್ತಿನ ಪೊರ್ತುಡು ಟ್ಯಾಂಕರ್ ಲಾರಿ ಗುದ್ದುದು ಜೋರ್ದ ಪೆಟ್ಟಾಯಿನ ಅರೆನು ಆಸ್ಪತ್ರೆಗೆ ಸೇರ್ಸಾಯಿನ ಸಂಗತಿ ಮುಲ್ಕಿಡು ನಡೆತಿದಂಡು ರಾಷ್ಟ್ರೀಯ ರಾಜಮಾರ್ಗ ಆಸ್ಪತ್ತಾಜೆತ ಮುಲ್ಕಿ ಬಸ್ ಸ್ಟ್ಯಾಂಡ್ ಕೈತಲ್ ಟ್ಯಾಂಕರ್ ಲಾರಿ ಇಡ್ತದಂಡು ಪೆಟ್ಟಾಯಿನ ಪೊಂಜವು ಕೈತಲ್ದ ಬೋರ್ಡ್ ಶಾಲೆದ 53 ವರ್ಷದ ವೆರೋಮಿಕಾ ಅರ್ನಾಹ ಅಂದು ಗುರ್ತು ಮಾಡ್ತದಂಡು ವೆರೋಮಿಕಾ ಪೇರ್ ಕನೇರೆ ಮುಲ್ಕಿ ಬಸ್ ಸ್ಟ್ಯಾಂಡ್ ದಡೆ ಬತ್ತದು ಪಿರ ಪೋಯರೆ ಮಾರ್ಗ ಕಡಪನಗ ಟ್ಯಾಂಕರ್ ಗುದ್ದುದುಂಡು ಐದುಬೊಕ್ಕ ಮಾರ್ಗದ ಬರಿಟು ಹಾಳಾದ ಉಂತದಿತ್ತಿನ ಕಾರಿಗೆ ಎತ್ತದು ಡಿವೈಡರ್ ದ ಮಿತ್ತು ಪೋತುಂಡು ಕಾರ್ದ ಪಿರವು ಪುಡಿಯಾತುಂಡು ಪುಂಜೋಗು ತರಕ ಪೆಟ್ಟಾದಿತ್ತದು ಕುಡ್ಲದ ಆಸ್ಪತ್ರೆಗೂ ಸೇರ್ಸಾದುಂಡು ಈ ಬಗೆಟ್ ಕುಡ್ಲ ಬಡಕಾಯಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತುಂಡು ಪುಂಜೋಗು ಲಾರಿ ಗುದ್ದುದಿನ ವಿಡಿಯೋ ಸಾಮಾಜಿಕ ಜಾಲತಾಣಲಿಡು ಸುದ್ದಿ ಆತುಂಡು ರಾಜ್ಯದ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತಿರ್ದು ಉಜಿರೆ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯನು ಅತ್ಯಾಚಾರ ಮಲ್ತದು ಕೆರ್ನ ಕೇಸುಡು ಆರೋಪುಡ್ದು ಬಿಡುಗಡೆ ಆಯ್ನಕ್ಲಿನ ಮಿತ್ತು ಬೊಕ್ಕ ಈ ಕೇಸುಡು ಧರ್ಮಸ್ಥಳ ಕ್ಷೇತ್ರದ ಕುಟುಂಬದಕ್ಲಿನ ಒಯ್ತು ಪಾಡುನ ಮಹೇಶ್ ಶೆಟ್ಟಿ ತಿಮರೋಡಿ ಬೊಕ್ಕ ಕೂಟದಕ್ಲಿನ ಮಿತ್ತು ಬಾರಿ ಏವ್ರ ತೋಜಾಯರು ಮಹೇಶ್ ಶೆಟ್ಟಿ ತಿಮರೋಡಿ ಆರೋಪುಡ್ದು ಜೈನ ಸಮಾಜಗೂ ಬೇನೆ ಆತುಂಡು ಅಂಚಾದ ಮಾಧ್ಯಮದ ಎದುರು ಬರೋಡಾಂಡು ಆರ್ಪಂಡೇರು ವೀರೇಂದ್ರ ಹೆಗಡೆ ಬೊಕ್ಕ ಅರೆನ ಮೆಗ್ಗೆನ ಮಗನ ಮಿತ್ತು ಆರೋಪ ತಂದುಲ್ಲೆರು ತಿಮರೋಡಿ ಕಾಸಮಲ್ಪನ ಉದ್ದೇಶುಡು ಸೌಜನ್ಯನ ಇಲ್ಲದಕ್ಲಿನ ಗಳಸದು ಇಂಚ ಮಲ್ತಂದುಲ್ಲೆ ಆಯೆ ಹಾಳು ವ್ಯಕ್ತಿ ರೌಡಿ ಶೀಟರ್ಲ ಆದುಲ್ಲೆ ಅಕ್ಲಿನ ಮಿತ್ತು ಕಾನೂನು ಕ್ರಮ ದೆತ್ತನ್ನುವ ಜೈನ ಸಮಾಜಗಳ ಹಾಳಪುದರ ಕನಪನ ಪ್ರಯತ್ನ ಉಂದು ಆದುಂಡು ಅಭಯ್ ಚಂದ್ರ ಜೈನ್ ಪಂಡೇರು ಅಭಯ್ ಚಂದ್ರ ಜೈನ್ ಆರೋಪೊಡ್ದು ಬಿಡುಗಡೆ ಆಯ್ನ ಧೀರಜ್ ಜೈನ್ ಮಲ್ಲಿಕ್ ಜೈನ್ ಬೊಕ್ಕ ಉದಯ್ ಜೈನ್ ಒಟ್ಟಾದ ಈ ಸುದ್ದಿಕೂಟ ನಡಪಾಯಿರು ಸಾಮಾಜಿಕ ಜಾಲತಾಣಲಿಡು ಮಹೇಶ್ ಶೆಟ್ಟಿ ತಿಮರೋಡಿ ಇಜ್ಜಂದಿನ ಮಾತ ಆರೋಪ ಮಲ್ಪನೇನು ಬುಡ್ದು ಕಣತ್ತೂರುಗು ಬತ್ತದು ಪ್ರಮಾಣ ಮಲ್ಪಡು ಆಣೆ ಪ್ರಮಾಣವು ಎಂಕುಲು ತಯಾರುಲ್ಲ ತನಿಖೆಗೆ ಎಂಕುಲು ಸಹಕಾರ ಕೊಡ್ದಿತ್ತ ಕಣತ್ತೂರು ಕ್ಷೇತ್ರಗೂ ಬತ್ತದು ಪ್ರಮಾಣ ಮಲ್ಪರಕ್ಕೇನೊಂದ 2014 ಜನವರಿ 11 ಆಣೆ ಪ್ರಮಾಣಗೂ ದಿನ ದೀದಿತ್ತಂಡು ಆಡಳಿತ ಮಂಡಳಿ ದಿನ ದುಂಬುಕೊನುಂಡಲ ಎಂಕುಲು ಪೋದು ಆಣೆ ಪ್ರಮಾಣ ಮಲ್ತದು ಬೈದ ಐದು ಬೊಕ್ಕ ಸಿಬಿಐ ತನಿಖೆ ದುಂಬರಿಂಡು
ಮಂಪರ್ ಪರೀಕ್ಷೆಗೂ ತಯಾರಾದಿತ್ತ, ಕೋರ್ಟದ ಒಪ್ಪಿಗೆಗೂ ಬರೆದಿತ್ತ. ಸಿಬಿಐದಕ್ಕೂ ತನಿಖೆ ಮುಗಿತಿದ್ದು ಎಂಕುಲು ಅಪರಾಧಿಲು ಅತ್ತೊಂದು ತೆರಿಪಾದಿತ್ತರು ಅಂಡ ಇಂಚಿಪ್ಪ ಸಾಮಾಜಿಕ ಜಾಲತಾಣಲಿಡು ಪೊಕ್ಕಡೆ ಆರೋಪ ಮಂತೊಂದುಲ್ಲೆರು. ಸೌಜನ್ಯ ಕುಟುಂಬಗೂ ನ್ಯಾಯವಾದ ಗಮನ ಬದಲು ಅಕ್ಲನ ಬೇಲೆ ಬೇಪ ಒಂದು ಕಾಸು ಮಲ್ಪುನ ದಂಧೆಗೆ ಜೈದೆರು. ಐಕ್ ವಿರೋಧ ಮಲ್ಪ ಎಂಕುಲು ನಾಲ್ವರನ್ನು ಸಂಶಯದ ಆರೋಪಿಲೆಂದು ಅಕುಲು ತೆರಿಪಾದಿತ್ತರು. ಧೈರ್ಯ ಇತ್ತಂಡ ಮಹೇಶ್ ಶೆಟ್ಟಿ ತಿಮರುಡಿ ಬೊಕ್ಕ ಕೂಟ ಕಾಣತೂರುಗು ಬತ್ತದು ಎಂಕುಲು ತಪ್ಪು ಮಲ್ತದ ಅಂದು ಪನ್ನಡು. ಅವುಗುರ್ದು ಸಾಮಾಜಿಕ ಜಾಲತಾಣಲಿಡು ಇಜ್ಜಂದಿನ ಮಾತ ಆರೋಪ ಪಾಡು ನೀನು ಉಂಟಾವುಡು ಪಂಡಿರು. ಆರೋಪಿಗಳನ್ನಾಗಿ ಯಾರು ತಿಮರೋಡಿ ಮಾಡಿದ್ರು, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ, ಉದಯ್ ಜೈನ್, ಇವರು ಮೂವರು ಕೂಡ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದಿದ್ದಾರೆ. ದೊಡ್ಡ ವ್ಯಕ್ತಿಗಳಿಗೆ ಆರೋಪ ಹಾಕೋದು ಭಾಳ ಸುಲಭ, ಅವರಿಗೆ ಅದನ್ನು ಸಾಬೀತುಪಡಿಸಲಿಕ್ಕೆ ಭಾಳ ಕಷ್ಟ. ಆದ್ದರಿಂದ ಇವತ್ತು ಅನಿವಾರ್ಯವಾಗಿ ನಾನು ಬಂದಿಲ್ಲಿ ಕೂತಿದ್ದೇನೆ. ನನ್ನ ಸಮಾಜದ ಪ್ರಶ್ನೆ, ನಮ್ಮ ಜೈನ ಸಮಾಜದ ಶ್ರೇಷ್ಠ ವ್ಯಕ್ತಿ, ಹಿಂದೂ ಸಮಾಜದ ಶ್ರೇಷ್ಠ ವ್ಯಕ್ತಿಯ ವಿರುದ್ಧ ಇವತ್ತು ತಿಮರೋಡಿ ಈ ರೀತಿ ಮಾತಾಡ್ತಾನೆ ಅಂತ ಹೇಳಿದರೆ ನಾವು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ಅವನ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡಲಿಕ್ಕಾಗಿ ನಾವು ಇವತ್ತು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ. ಇವತ್ತು ಈ ಹುಡುಗರ ಮೇಲೆ CBIಯಲ್ಲಿ, ಹೈಕೋರ್ಟ್ನಲ್ಲಿ ಎಲ್ಲ ರೀತಿಯಲ್ಲಿ ಮಂಪರ್ ಪರೀಕ್ಷೆ ಕೂಡ ಆಗಿದೆ. ಆದ ಮೇಲೆ ಕೂಡ ಇವತ್ತು ಒಂದು ಟ್ವಿಸ್ಟ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಇದು ಬರೀ ಹಣ ಮಾಡಲಿಕ್ಕೆ. ಈಗ ತಿಮರೋಡಿ ವಾಟ್ ಈಸ್ ದಿ ಕ್ಯಾರೆಕ್ಟರ್ ಆಫ್ ತಿಮರೋಡಿ ಅದು ಕೂಡ ಜನ ತಿಳ್ಕೊಳ್ಬೇಕಲ್ಲ. ತಿಮರೋಡಿ ಇವತ್ತು ಬೆಳ್ತಂಗಡಿ ತಾಲೂಕಿನ ಓರ್ವ ಭಾಳ ಕೆಟ್ಟ ವ್ಯಕ್ತಿ. ಅವನು ರೌಡಿ ಶೀಟರ್ ಕೂಡ ಆಗಿದ್ದಾನೆ. ಅಲ್ಲದೆ ಹಣ ಮಾಡುವ ಒಂದೇ ಉದ್ದೇಶದಿಂದ ಇವತ್ತು ಸೌಜನ್ಯನ ಮನೆಯವರನ್ನು ಉಪಯೋಗಿಸಿಕೊಂಡು ಇವತ್ತು ಇಂತಹ ಕೃತ್ಯಗಳನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ನಾವು ಖಂಡಿತವಾಗಿ ನಾವು ಭಯಪಡುವಂಥ ಪ್ರಶ್ನೆ ಇಲ್ಲ. ಅವನು ಏನೇ ಹೋರಾಟ ಮಾಡಲಿ ಅದಕ್ಕೆ ಪ್ರತಿಭಟಿಸುವಂಥ ಕೆಲಸ ನಾವು ಕೂಡ ಮಾಡ್ತೇವೆ ಎಂಬುದನ್ನು ಸಂದೇಶ ಅವನಿಗೆ ಕೊಡಲಿಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ಇವತ್ತು ಒಂದು ಮುಗ್ಧ ಹೆಣ್ಣು ಮಗಳ ದುರ್ಮರಣಕ್ಕೆ ಇವತ್ತು ಅದನ್ನು ಉಪಯೋಗಿಸಿಕೊಂಡು ಇವತ್ತು ಇವನು ಇಂತಹ ಕೃತ್ಯ ತಿಮರೋಡಿ ಮಾಡುವುದನ್ನು ನಾವು ಪುನಃ ಖಂಡಿಸುತ್ತಾ, ಇದೆಲ್ಲ ಕುತಂತ್ರದ ಕೆಲಸ, ಏನಾದರೂ ಹಣ ಮಾಡ್ಬೋದು, ಇದರಲ್ಲಿ ಸಂಪಾದನೆ ಮಾಡ್ಬೋದು ಅಂತ ಅದರ ಕುತಂತ್ರದಿಂದಾಗಿ ತಿಮರೋಡಿ ಇದನ್ನೆಲ್ಲ ಛೂ ಬಿಡುವಂಥ ಕೆಲಸ ಮಾಡಿದ್ದೇನೆ. ಇನ್ನೊಂದು ಕಡೆಯಿಂದ ಜೈನ ಸಮಾಜಕ್ಕೂ ಕೂಡ ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೆ. ಅದನ್ನು ಸಹಿಸುವಂಥ ಪ್ರಶ್ನೆ ಇದೆ. ಆಮೇಲೆ ಭೂತಾರಾಧನೆ ಬಗ್ಗೆ ಮಾತಾಡ್ದೆ. ಜೈನರಿಗೂ ಭೂತಕ್ಕೂ ಏನು ಕನೆಕ್ಷನ್ ಅಂತ ಕೇಳ್ತಾರೆ. ಅವ್ರಿಗೇನು ತಲೆ ಇದೆಯಾ? ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ದೈವಗಳು, ಭೂತಗಳು ಜೈನರ ಆಡಳಿತದಲ್ಲಿದ್ದಂಥ ವ್ಯವಸ್ಥೆ. ಇವತ್ತು ಕೂಡ ಯಾವುದೇ ನೇಮ ಕೋಲ ಆಗುವಾಗ ಫಸ್ಟ್ ಪ್ರಸಾದ ಕೊಡೋದು ಜೈನರಿಗೆ. ದೈವ ಕೇಳ್ತದೆ ಜೈನ ವೇದನ ಅಂತ. ಆದ್ದರಿಂದಾಗಿ ದೈವಕ್ಕೂ ಜೈನರಿಗೂ ಅನನ್ಯ ಸಂಬಂಧ ಇದೆ. ಆದ್ದರಿಂದ ಇವನು ಬಾಯಿಗೆ ಬಂದಾಗ ಮಾತಾಡೋದು, ಸಮಾಜದ ಮೇಲೆ ಹೀನಾಯವಾಗಿ ಮಾತಾಡೋದು, ದೊಡ್ಡವರ ಮೇಲೆ ಹೀನಾಯವಾಗಿ ಮಾತಾಡೋದು ಅವನು ನಿಲ್ಲಿಸಬೇಕು. ಅವನ ವಿರುದ್ಧ ನಾವು ಖಂಡಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡುವಂಥ ಕೆಲಸ ಮಾಡ್ತೇವೆ. ಸಮಾಜ ಇದನ್ನು ಗಮನಿಸಬೇಕು. ಯಾಕೆಂದರೆ ಇದನ್ನು ಇವತ್ತು ಸಮಾಜದ ವ್ಯಕ್ತಿಯ ಮೇಲೆ ಇವನು ಅಪನಂಬಿಕೆಯನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಇವತ್ತು ನಾವು ಮಾಧ್ಯಮ ಮಿತ್ರರ ಮೊರೆ ಹೋಗಿದ್ದೇವೆ ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲ ಊರುಗಳಲ್ಲಿ ನಮ್ಮದು ತನಿಖೆ ಆಗುತ್ತಿರುವ ಸಂದರ್ಭದಲ್ಲಿ ಊರುಗಳಲ್ಲಿ ನಮ್ಮನ್ನು ತಲೆ ಎತ್ತಿ ತಿರುಗದ ರೀತಿಯಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಲು ಕಂಟಿನ್ಯೂ ಆಗಿ ಪುನಃ ನಾವು ತನಿಖೆಗೆ ಒಳಪಟ್ಟರೂ ನಮ್ಮದು ತನಿಖೆ ಆಗ್ತಾಯಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ಕೊಂಡು ಬಂದರು. ನಮ್ಮ ನಿರಪರಾಧಿತ್ವ ಸಾಬೀತುಪಡಿಸಬೇಕು ಅಂತ ನಾವು 19 ತಾರೀಕಿಗೆ ಹೋಗಿ ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡಿದ ಅಲ್ಲಿಯ ಮುಖ್ಯಸ್ಥರು ಸೇರಿ ಅವ್ರ ಹತ್ರ ನಮ್ಮ ಮನವಿಯನ್ನು ಹೇಳಿ ಅವರು ಅಲ್ಲಿ ದೇವರ ಮುಂದೆ ನಮ್ಮ ನಿರಪರಾಧಿತ್ವವನ್ನು ಸಾಬೀತುಪಡಿಸಲಿಕ್ಕೆ ದೇವರ ಹತ್ರ ಕೇಳಿಕೊಂಡ್ರು. ಇದು ಕೇಸು ಮುಗಿದ್ರೆ ಇವರಿಗಿನ್ನು ಹಣ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಉದ್ದೇಶದಿಂದಲೇ ಏನು ಇದು CBI ತನಿಖೆ ಆಗಬೇಕು ಅಂತ ಪುನಃ ಒಂದು ಹೊಸ ರಾಗವನ್ನು ಶುರು ಮಾಡಿ ಪುನಃ ಊರೂರಲ್ಲಿ ಹಣದ ಡಬ್ಬಿಯನ್ನು ಇಟ್ಟು ಹಣ ಮಾಡ್ತಾ ಪುನಃ ಹೊಸ ಪ್ರಚಾರಕ್ಕೆ ಪ್ರಯತ್ನಿಸಿದರು. ಆದರೆ ಇವರ ಉದ್ದೇಶ ನಿಜವಾಗಿ ಆ ಮುಗ್ಧ ಹುಡುಗಿಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶ ಇರಲಿಲ್ಲ ಅಂತ ನಮಗೆ ಅನಿಸ್ತದೆ. CBI ಅವರು ನಮ್ಮನ್ನೊಂದು ಸುಮಾರು ಬಾರಿ ಬೆಳ್ತಂಗಡಿ IBಯಲ್ಲಿ, ಬೆಂಗಳೂರಿನಲ್ಲಿ, ಚೆನ್ನೈನಲ್ಲಿ ವಿವಿಧ ಆಯಾಮಗಳಲ್ಲಿ ನಮ್ಮ ತನಿಖೆಯನ್ನು CBI ಅಧಿಕಾರಿಗಳು ನಡೆಸಿದರು. ಇಷ್ಟೆಲ್ಲ ಆಗುವಾಗ ಇವರ ಉದ್ದೇಶ ಇವರ ಮನೆಯವ್ರದ್ದು ಮತ್ತು ಈ ಹಿಂದೂ ನಮ್ಮ ಹೋರಾಟಗಾರರಿದ್ದಾರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಎಂಬವರು, ಇವರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ.
ಇವರು ಇವರ ಅಮಾಯಕ ತಂದೆಯನ್ನು ಉಪಯೋಗಿಸಿಕೊಂಡು ಇದೇ CBI ನ್ಯಾಯಾಲಯದಲ್ಲಿ ನಮ್ಮ ಅನುಪಸ್ಥಿತಿಯಲ್ಲಿ ಪುನಃ ಒಂದು CBIಗೆ ಅರ್ಜಿ ಹಾಕಿಸಿದ್ರು. ಇವರನ್ನು ಸಹ ಆರೋಪಿ ಅಂತ ನ್ಯಾಯಾಲಯವು ಪುರಸ್ಕರಿಸಬೇಕು ಅಂತ ನಮ್ಮ ಅನುಪಸ್ಥಿತಿಯಲ್ಲಿ CBI ಕೋರ್ಟಿಗೆ ಪುನಃ ಒಂದು ಅರ್ಜಿ ಹಾಕಿದರು. ಅವರ ಯಾವುದು ಮರುವ ತನಿಖೆ ಆಗಬೇಕೆಂಬ ಹೇಳುವ ಪ್ರಶ್ನೆಯನ್ನು ಹೈಕೋರ್ಟ್ ತಿರಸ್ಕೃತ ಮಾಡಿ ಅಲ್ಲಿ ಕೂಡ ನಮಗೆ ಜಯ ಸಿಕ್ಕಿತು. ಮುಂದಿನ ಹೆಜ್ಜೆ ನಾವು ದೇವರ ಮೊರೆ ಮಾತ್ರ ಹೋಗುದು. ಆದರೂ ನಾವು ದೇವರ ಮುಂದೆ ಆಣೆ ಪ್ರಮಾಣಕ್ಕೆ ಕರೆದಾಗ ಒಂದು ದಿವಸವೂ ಬರಲಿಕ್ಕೆ ಅವರಿಗೆ ಪುರುಸೊತ್ತಿಲ್ಲ. ಆದರೆ ಅಲ್ಲಿ ಸುಳ್ಳು ಹೇಳಿ ಡಬ್ಬಿ ಇಟ್ಟು ಕಲೆಕ್ಷನ್ ಮಾಡಲಿಕ್ಕೆ ಅವರಿಗೆ ಪುರುಸೊತ್ತುಂಟು. ಆದರೆ ನ್ಯಾಯಿಸಬೇಕೆಂಬ ಉದ್ದೇಶ ಇದ್ದರೆ ಅವರಿಗೆ ನಾವು ಹೇಳಿದ ಬಹಿರಂಗ ಆಹ್ವಾನಕ್ಕೆ ಇನ್ನೂ ಕೂಡಲ ಬರ್ಬೋದಲ್ಲ ಅವರಿಗೆ. ನಾವು ಈ ಪ್ರಕರಣಕ್ಕೆ ನಮಗೆ ಯಾವುದೇ ರೀತಿಯ ಒಂದು ಎಳ್ಳಿನಷ್ಟು ಅನುಮಾನ ಇಲ್ಲ, ನಾವು ಅದಕ್ಕೆ ಸಂಬಂಧಪಟ್ಟವರು ಅಲ್ಲ ಅಂತ ಹೇಳಿ ನಾವು ಆಣೆ ಪ್ರಮಾಣ ಮಾಡ್ತೇವೆ. ಅವರು ಧೈರ್ಯ ಇದ್ದರೆ ಸುಮ್ಮನೆ ಇಲ್ಲಿ ಟಿವಿಯಲ್ಲಿ ಎಲ್ಲೆಲ್ಲಿ ಜನರು ಇದ್ದಲ್ಲಿ ಜನ ಸೇರಿಸಿ ಭಾಷಣ ಮಾಡೋ ಬದಲು ದೇವರ ಮುಂದೆ ನಾವು ತಪ್ಪು ಮಾಡಿದ್ದೇವೆ ಅಂತ ಮೊಬೈಲಲ್ಲಿ ಎಲ್ಲೆಲ್ಲೇ ಹೇಳುವ ಬದಲು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿಗೆ ನಾನು ಹೇಳ್ತೇನೆ, ಅವ ನಿಜವಾಗಿ ಆ ಹುಡುಗಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಅವನಿಗೆ ನಿಜವಾದ ಮನಸ್ಸು ಇದ್ದರೆ ಅವ ದೇವರ ಮುಂದೆ ಬಂದು ನಮ್ಮ ಎದುರು ಆಣೆ ಪ್ರಮಾಣ ಮಾಡಿ ಹೇಳಬೇಕು ನಾವು ತಪ್ಪು ಮಾಡಿದ್ದೇವೆ ಅಂತ. ನಾವು ಹೇಳ್ತೇವೆ ಆ ಹುಡುಗಿ ಅಮಾಯಕ ಹುಡುಗಿ, ನಮಗೆ ಸಹ ಮನೆಯವರಿದ್ದಾಗೆ ಅಂಥ ಒಂದು ಭೀಕರ ಆರೋಪ ಯಾರಿಗೆ ಸಹ ಆಗಬಾರ್ದು, ಅತ್ಯಾಚಾರ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ನಮಗೆ ಇದರಲ್ಲಿ ಎಷ್ಟೇ ಸಮಾಜದಲ್ಲಿ ತೊಂದರೆಗಳಾದರೂ ಕೂಡ ನಾವು ದೇವರ ಮುಂದೆ ನಮ್ಮ ನಿರಪರಾಧಿತ್ವ ಸಾಬೀತುಪಡಿಸಲಿಕ್ಕೆ ಆಣೆ ಪ್ರಮಾಣ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಲೋಕಾಯುಕ್ತ ಪೊಲೀಸರೆಡ್ದು ಬಂಧನ ಆಯ್ನ ಬೆಂಗಳೂರು KR-ಪುರ ತಹಶೀಲ್ದಾರ್ ಅಜಿತ್ ಕುಮಾರ್ ರೈ ಅನುಕಂಪದ ಆಧಾರಡು ತಹಶೀಲ್ದಾರ್ ಪಟ್ಟ ದೆತ್ತೊಂದಿತ್ತದು 500 ಕೋಟಿ ರೂಪಾಯಿ ದಾತ ಹೆಚ್ಚಿಗೆ ಆಸ್ತಿದ ಯಜಮಾನರಾದರು. ತಹಶೀಲ್ದಾರ್ ಕೆಲಸಗೂ ಕಳಂಕ ಕನತಿನ ದಕ್ಷಿಣ ಕನ್ನಡ ಜಿಲ್ಲೆದ ಅಧಿಕಾರಿಗಳ ವಲಯಡು ಹಾಳುಪುದರ್ ಕನದಿರ ಪನ್ಪನ ಏವ್ರ ಕರಾವಳಿಡು ಕೇಂದ್ರ ಬೈದನು. ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ಸಾಗುದಾರ ಆದುಪುನ ಅಜಿತ್ ಕುಮಾರ್ ರೈನ ಅಮ್ಮೆರು ಆನಂದ ಸೊರಕೆ ಭೂಮಾಪನ ಇಲಾಖೆಡು ಸರ್ವೇಯರ್ ಆದಿತ್ಯರು. ಬೇರೆಡುಪ್ಪನಗನೆ 5ನೇ ವರ್ಷ ಪ್ರಾಯುಡು ತೀರ್ದೇರು ಅಂಚದು ಅನುಕಂಪದ ಮಿತ್ತು ಕಂದಾಯ ಇಲಾಖೆಡು ಪ್ರಥಮ ದರ್ಜೆ ಕ್ಲರ್ಕ್ ಕೆಲಸ ತೆಗೆದಿತ್ತಂಡ. 5 ಬುಕ್ಕ ಕಂದಾಯ ಇನ್ಸ್ಪೆಕ್ಟರ್ ಆದ ಬೆಂಗಳೂರು ಕರ್ತವ್ಯ ಮಲ್ತಿನ ಅಜಿತ್ ಒತ್ತು ತಹಶೀಲ್ದಾರ್ ಆದ 5 ಬುಕ್ಕ ತಹಶೀಲ್ದಾರ್ ಆದಿತ್ಯರು. ಪುತ್ತೂರ್ದ ಇಲ್ಲಡು ಇತ್ತೆ ಅಪ್ಪೆ ಮಾತ್ರ ಉಳ್ಳೇರು. ಮುಲ್ಪಲ ಲೋಕಾಯುಕ್ತ ಪೊಲೀಸರು ತನಿಖೆ ನಡಪಾದೇರು. ಶ್ರೀಮಂತ ಬದುಕು ಸಾಗವಂದಿತ್ತಿನ ಅಜಿತ್ ಕುಮಾರ್ ಬ್ಯಾಂಕಾಕ್ ಸೇರಿನಂಚ ಪಾಕ ದೇಶಗಳಿಗೆ ಪೋದು ಬೈದೇರು. ಇತ್ತೆ ಪಾಸ್ಪೋರ್ಟ್ ಜಪ್ತಿ ಮಲ್ತದನು, ಬ್ಯಾಂಕ್ ಅಕೌಂಟ್ಲೇನು ಮುಟ್ಟುಗೋಳು ಪಾಡ್ದನು. ಅರಿನ ಸಹಕಾರ ನಗರದ ಇಲ್ಲಡು ಬಾರಿ ಬೆಲೆತ 5 ವಾಚ್ ತೋಜಿದನು. 18 ಲೀಟರ್ ಪಿದೈ ದೇಶದ ಗಂಗಸರ ಕುಪ್ಪಿಲು ತಿಕ್ಕಿದನು. 750 ಗ್ರಾಂ ಬಂಗಾರು ಬಾರಿ ಬೆಲೆತ ಮೂಜಿ 2 ವಾಚ್ ಬೊಕ್ಕ ಪಿದೈ ದೇಶದ 5 ವಾಚ್ ತೆಗೆದಿತ್ತಿನ ಐತ ಬೆಲೆ 10 ಲಕ್ಷ ರೂಪಾಯಿ ಆದುಂಡು. ಬಾರಿ ಬೆಲೆತ ಕಾರ್ ಇತ್ತಿನ ಅರಿನ ಇಲ್ಲಡು ಲ್ಯಾಂಡ್ ಕ್ರೂಸರ್, ವೋಲ್ವೋ 360, ದಾರ್ ಜೀಪ್, ಫಾರ್ಚುನರ್ ಸೇರ್ದು ಒರ್ಂಬ ಗಾಡಿಲುಂಡು. ಮೂಜಿ ರಾಯಲ್ ಎನ್ಫೀಲ್ಡ್ ಸ್ಕೂಟಿ ಇತ್ತಂಡು. ಮಾತ ಗಾಡಿಲಿನ ಅಕೆರಿದ ನಮ್ರ ಒಂಜಿ ಮೂಜಿ ಆಜಿಯನ್ಮ ಅದುಪನವು ವಿಶೇಷ ಆದುಂಡು. ಗಾಡಿಲಿನ ಆರೋಪಿನ ಆಸ್ತಿಗೆ ಸೇರ್ಸಾವುಂಡು ಲೋಕಾಯುಕ್ತ ಪೊಲೀಸರು ತೆರಿಪಾದರು. ಆರೋಪಿ ಅಜಿತ್ನ ಲೋಕಾಯುಕ್ತ ಆಫೀಸ್ ಬುಡಂದೆ ತನಿಖೆ ನಡಪಾದನು. ಅಂಡ ಒವ್ವೇ ದಾಖಲೆ ಓಲೆಲಿನ ಬಗೆಟ್ 6 ಬಾಯಿ ಬುಡೊಂದಿಜ್ಜರು. ಅರಿನ ಬೇನಾಮಿಲ ಅದುಪುನ ಸೋದರ ಆಶಿತ್ ರೈ ಮುಟ್ಟದಕುಲಾಯಿನ ಕೃಷ್ಣಪ್ಪ, ನವೀನ್, ಹರ್ಷವರ್ಧನ್, ಪ್ರವೀಣ್ಗೂ ನೋಟಿಸ್ ಕೊಡ್ದು ವಿಚಾರಣೆಗಳು ಎತ್ತೊಂದು ಬರೆಯರೆ ಸಜ್ಜಾವನುಂಡು. ಕರೆದುಪೋಯಿನ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯನ್ನ ನೆಂಪುದ ಒಟ್ಟುಗೂ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಲಿನ 10ನೇ ವರ್ಷದ ಷಷ್ಠಬ್ದ ಸಂಭ್ರಮಾಚರಣೆ ನಾಡನುಡಿ ಜಾಗೃತಿ ಸಮ್ಮೇಳನ ಸರಣಿ ಕಾರ್ಯಕ್ರಮ ಕುಡ್ಲದ ಕದ್ರಾ ಕಂಬಳ ಮಲ್ಲಿಕ ಬಡಾವಣೆದ ಮಂಜು ಪ್ರಸಾದ್ ಇಲ್ಲಡ ನಡೆತೊಂದಿದ್ದು ಕುಡ್ಲದ ಕಲ್ಕುರ ಪ್ರತಿಷ್ಠಾನ ಬೊಕ್ಕ ಸಾವಯವ ಗ್ರಾಹಕ ಬಳಗದ ಒಟ್ಟು ಸೇರಿಗೆಡು ಪೆಲಕಾಯಿ ಕುಕ್ಕುದ ಮೇಳ ಅಟ್ಟಣೆ ಮಲ್ತದಿತ್ತರು. ತುಳುನಾಡ ಸಂಸ್ಕೃತಿನ ದಿರ್ತುಪತ್ತುನ ಸಾವಯವ ಕೃಷಿ ಕಿರುಬುಳಿಪಾಯಿನ ಬಗೆ ಬಗೆತ ಇಸಿಷ್ಟ ಜಾತಿದ ಪೆಲಕಾಯಿ ಕುಕ್ಕು ಬೊಕ್ಕ ಬೇತೆ ಫಲವಸ್ತುಲು ಬೊಕ್ಕ ಆಯ್ತ ಉತ್ಪತ್ತಿಲು ಒಂದೇ ಮಾಡಿದ ಅಡಿಟು ತಿಕ್ಕುನಂಚ ಕಾರ್ಯಕ್ರಮ ಪಾಡ್ದಿತ್ತರು. ಪೆಲಕಾಯ್ದ ಬಗೆ ಬಗೆತ ತೆನಸುಲು, ಪೆಲಕಾಯಿ ಹೋಳಿಗೆ, ಐಸ್ ಕ್ರೀಮ್, ಬೇತೆ ಬೇತೆ ಬಗೆತ ಕುಕ್ಕುಲು, ಕುಕ್ಕು ಬೊಕ್ಕ ಪೆಲತ ದೈಕುಲು, ಕಾಯಿ ಕಜಿಪ್ಪು ಸೊತ್ತುಲಿನ ಬಿತ್ತುಲು, ಉಪ್ಪಡು ಹಪ್ಪಳ ಇಂಚ ಪಾಕ ನಮುನಿದ ಸೊತ್ತುಲಿನ ಪ್ರದರ್ಶನ ಬೊಕ್ಕ ಮಾರ್ಯರೆ ದೀದಿತ್ತರು. ಈ ಬಗೆಟ್ಟು ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಪಾತಿರ್ದು 10 ವರ್ಷ ದುಂಬು ಸಾವಯವ ಸಂತೆ ಮಲ್ತದಿತ್ತ. ಇತ್ತೆ ಪೆಲಕಾಯಿ ಮೇಳ ಇಲ್ಲಡು ದಿವಂದ ಕೃಷಿ ಕಾರ್ಯಲಗೂ ಉಮೇದು ಕೊರ್ತ ಪೆಲಕಾಯಿ ಬುಕ್ಕ ಕುಕ್ಕುದ ಮೇಳಗೂ ಕೃಷಿಕೇರು ಬುಕ್ಕ ಬಾಕಿದಕ್ಕಲು ಎಡ್ಡೆ ಗುಮನ ಕೊರ್ತೆರೆಂದು ಪಂಡಿರು.
ಬಹುಶಃ ಬಹಳ ಸಂತೋಷ ಅಂತ ಹೇಳಿದರೆ ಬಾಗಲಕೋಟ್, ಆ ಕಡೆ ಜಮಖಂಡಿ, ಗದಗ, ಮಂಡ್ಯ ಈ ಪ್ರದೇಶದಿಂದ ಎಲ್ಲ ಹಲಸನ್ನು ಹಿಡಿದುಕೊಂಡು ಬಂದಿದ್ದಾರೆ. ಹಲಸು, ಬೇವು ಮತ್ತು ಜಂಬೂ ಫಲ ಈ ಥರದ ಮತ್ತು ಅಲ್ಲಿಯ ಹೈನುಗಾರಿಕೆಯ ಉತ್ಪನ್ನಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ರೈತರು, ನೇರ ರೈತರು ಇದರಲ್ಲಿ ಬಂದಿದ್ದಾರೆ. ಇಲ್ಲಿಯ ಸ್ಥಳೀಯ ಜನರು ಅವರೇ ತಾವೇ ತಯಾರಿಸಿದ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ತುಪ್ಪ, ರಿಫೈನ್ಡ್ ಆಯಿಲ್ ಇಂಥದ್ದು ಯಾವುದೇ ಕಲಬೆರಕೆ ಇಲ್ಲದ ವ್ಯವಸ್ಥೆಗಳಲ್ಲಿ ಕರಿದ ಪದಾರ್ಥಗಳನ್ನು ತಂದಿದ್ದಾರೆ. ಸ್ವತಃ ಇಲ್ಲಿಯ ಇವತ್ತಿನ ಮಕ್ಕಳಿಗೆ ನಾವು ಗಾರಿಗೆ ಅಥವಾ ಇವತ್ತಿನ ಬೆಲಕಾಯ್ದ ಒಂದು ಎಂಥದ್ದು ಗಸಿ ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ, ಮಂಚೂರಿ ಹೇಳಿದರೆ ಖುಷಿ ಆಗ್ತದೆ. ಆ ಥರದ ಇಲ್ಲಿಯ ಸ್ಥಳದಲ್ಲಿಯೇ ಮಂಚೂರಿ, ಗಾರಿಗೆ ಮತ್ತು ಹಲಸಿನ ಹಲ್ವಾ ಇದನ್ನು ತಯಾರು ಮಾಡ್ತಾ ಇದ್ದಾರೆ. ಅದರ ವ್ಯವಸ್ಥೆಯ ಜನರು ಬಂದಿದ್ದಾರೆ. ಒಂದು ಮಹಿಳೆಯರ ತಂಡ ಅಂತೂ ಹಲಸಿನ ಹೋಳಿಗೆ ಬಹುಶಃ ಪ್ಯಾಕ್ ಜನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮನೆಗೆ, ಪ್ಯಾಕ್ ಜನ. ಇವತ್ತಿನ ಆಧುನಿಕದ ತಂತ್ರಜ್ಞಾನ ಉಪಯೋಗಿಸುವ ಹಲಸಿನ ಉತ್ಪನ್ನಗಳ ವ್ಯವಸ್ಥೆಗಳ ಒಂದಾದಂಥ ಐಸ್ ಕ್ರೀಮ್ನ ವ್ಯವಸ್ಥೆಯವರು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ದನದ ತುಪ್ಪದಿಂದ ಹಿಡಿದು ಹಲಸಿನ ಉಪ್ಪಿನಕಾಯಿ, ಮಾವಿನಕಾಯಿಯ ಉಪ್ಪಿನಕಾಯಿಯಿಂದ ಮೊದಲುಗೊಂಡು ಎಲ್ಲ ಉತ್ಪನ್ನಗಳು ಮತ್ತು ಅಡಿಕೆಯ ಸಂಬಂಧಿ ಉತ್ಪನ್ನಗಳನ್ನು ವ್ಯವಸ್ಥೆಗಳನ್ನು ಇಲ್ಲಿ ತಂದಿದ್ದಾರೆ. ನಮ್ಮ ಉದ್ದೇಶ ಕೃಷಿಕರ ಬದುಕು ಹಸನಾಗಬೇಕು. ನಮ್ಮ ಮಕ್ಕಳಲ್ಲಿ, ನಮ್ಮ ಜನರಲ್ಲಿ ಇದರ ಬಗೆಗಿನ ಕೀಳರಿಮೆ ಹೊರಟು ಹೋಗಿ ಇದು ಬಹಳ ಉಪಯುಕ್ತವಾದ ಆಹಾರ ಪದ್ಧತಿ. ನೀವು ನೆನಪಿಸಬೇಕು, ನೀವು ಹಿಂದೆ ಒಂಜಿ ಸೇಡು ಪೆಲಕಾಯಿ ತಿಂಡ ಒಂಜಿ ಕೊಯ್ಲು ಕಂಡ ನಡೋಲಿ, ಒಂಜಿ ಕೈ ಕಂಡ ಕೊಯ್ಲು ಕಂಡ ದಪ್ಪೋಲಿ, ಅಂದರೆ ನಡಬೋದು ಅಥವಾ ಉಳ್ಬೋದು ಅಂತೇಳುವ ಅಷ್ಟು ಶಕ್ತಿಯುತವಾದ ಆಹಾರ ಹಲಸಿನ ಹಣ್ಣು ಅಂತೇಳಿದೆ. ಹಸಿದು ಹಲಸು, ಉಂಡು ಮಾವು ಅಂತ, ಖಾಲಿ ಹೊಟ್ಟೆಗೆ ಹಲಸು ತಿನ್ನಬೇಕಂತೆ, ಅದು ಪರಿಪೂರ್ಣವಾದ ಆಹಾರ ಅಂತ ಹೇಳುವಂಥದ್ದು ಸಂತೋಷಕರ, ನಮಗೆ ಭಾಳ ಸಂತೋಷಕರ. ಸುಮಾರು 39 ಸ್ಟಾಲುಗಳು, ಉತ್ಪನ್ನಗಳ ತಯಾರಕರು ಇಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾವು ಇಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಮುಕ್ತವಾಗಿ ಪ್ರತಿಷ್ಠಾನದ ಪರವಾಗಿ ನಾವು ಮಾಡಿದ್ದೇವೆ, ಯಾವುದೇ ಚಾರ್ಜ್ ಮಾಡಿಲ್ಲ. ಬೆಲ್ಲದ ಹುಡಿ ನಾನು 20 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೇನೆ. ಸ್ವತಃ ನಾನೇ ಬೆಳೆದು ನಾನೇ ತಯಾರು ಮಾಡಿ ನಾನು ನೇರವಾಗಿ ಮಾರುಕಟ್ಟೆ ಮಾಡ್ತೇನೆ, ರೈತರಿಂದ ನೇರವಾಗಿ ಗ್ರಾಹಕರಿಗೆ. ಇದು ವಿಶೇಷವಾಗಿ ಒಂದು ಯಾವುದೇ ರೀತಿಯ ರಾಸಾಯನಿಕ ಬೆಳೆಯಲಾರದೆ, ಬೆಳೆಗಳಿಗೆ ಮತ್ತು ರಾಸಾಯನಿಕ ಉಪಯೋಗ ಮಾಡಲಾರದೆ ಹಾಗೂ ಪ್ರೊಸೆಸಿಂಗ್ ಮಾಡಬೇಕು ರಾಸಾಯನಿಕ ಉಪಯೋಗ ಮಾಡಲಾರದೆ ಮಾಡಿದಂಥ ಬೆಲ್ಲ, ಸಾವಯವ ಬೆಲ್ಲ ಇದೆ. ಸಿರಿಧಾನ್ಯಗಳು ಸಿಗುತ್ತೆ ನಮ್ಮಲ್ಲಿ, ಆನಂತರ ದ್ವಿದಳ ಧಾನ್ಯ ಸಿಗುತ್ತೆ, ಜವೆ ಗೋಧಿ, ಈರುಳ್ಳಿ ಎಲ್ಲನೂ ಬೆಳೀತಾ ಇದೆ ನಮ್ಮ ರೈತರೆಲ್ಲ. ಪ್ರದೀಪ್ ಕುಮಾರ್ ಸರ್ಕಾರ ಅವರಿಂದ ಒಂದು ಹಲಸು ಹಬ್ಬ ಮತ್ತು ಮಾವು ಮೇಳನ ಏರ್ಪಡಿಸಿದ್ದಕ್ಕೂ ಇದು ನಮ್ಮ ರೈತರಿಗೆ ಅಥವಾ ನೇರವಾಗಿ ಗ್ರಾಹಕರಿಗೆ ತಲುಪುವಂಥ ವ್ಯವಸ್ಥೆ ಅದಕ್ಕೂ ಒಂದು ತುಂಬ ಧನ್ಯವಾದಗಳು. ಈ ರೀತಿ ಮಂಗಳೂರಲ್ಲಿ ನಾನು ಒಂದು 2-3 ವರ್ಷದಿಂದ ಬರ್ತಾ ಇದ್ದೇನೆ. ಇಲ್ಲಿ ಸಾವಯವ ಕೃಷಿಕರ ಬಳಗವು, ಗ್ರಾಹಕರ ಬಳಗವು ಪ್ರತಿ ರೀತಿ ಒಳ್ಳೆ ಮೇಳ ಮಾಡೋದ್ರಿಂದ ರೈತರಿಗೆ ಒಂದು ಮಾರುಕಟ್ಟೆ, ನೇರವಾದ ಮಾರುಕಟ್ಟೆ ವ್ಯವಸ್ಥೆ ಮಾಡೋದ್ರಿಂದ ಅದೊಂದು ಸಾಮಾಜಿಕವಾಗಿ ಮತ್ತು ರೈತನಿಗೆ ಬೆಲ್ಲನ ಬಗ್ಗೆ ನಿಂತಂಥ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ನಾನು. ಇದನ್ನ ಸಂಸ್ಕೃತದಲ್ಲಿ ಕಪಿತ್ತ ಅಂತ ಹೇಳ್ತಾರೆ. ಕಪಿತ್ತ ಜಂಬೂ ಫಲಸಾರ ಭಕ್ಷ್ಯಂ ಅಂತ ಒಂದು ಮಂತ್ರ ಹೇಳ್ತೀವಿ, ಗಣಪತಿ ಶ್ಲೋಕ. ಕಪಿತ್ತ ಮತ್ತು ಜಂಬೂ, ನೇರ್ಲೆ ಇವೆರಡು ಗಣಪತಿಗೆ ಪ್ರಿಯವಾದ ಆಹಾರ. ಇವೆರಡೂ ನಾನು ಬೆಳೀತಾ ಇದ್ದೀನಿ, ಅವನ್ನ ಮೌಲ್ಯವರ್ಧನೆ ಮಾಡ್ಕೊಂಡು ಇಲ್ಲಿ ತಂದಿದ್ದೀನಿ. ಕಾಡು ಜಾತಿ ಮರಗಳನ್ನ ನಾನು ಹೊಲಕ್ಕೆ ಹಾಕ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿ, ನೇರ್ಲೆ, ಬೇಲ, ಹುಣಸೆ ಇವುಗಳಲ್ಲಿ ನಾನು ಬದುಕ್ತಾ ಇದ್ದೀನಿ. ಈ ಬೇಲದಲ್ಲಿ ಒಂದು ಬೇಲ ಜಾಮ್ ಮಾಡಿದ್ದೀನಿ. ಇದು ಬೇಲ ಜಾಮ್, ಇದು ಬೇಲ ಪೌಡರ್, ಇದು ಬೇಲ ಬರ್ಫಿ, ಇದು ಆಮೇಲೆ ಬೇಲ ಜ್ಯೂಸ್ ಅಲ್ಲಿ ನಮ್ಮ ಊರಲ್ಲಿ ನಾನು ಕೊಡ್ತೀನಿ ಜನಗಳಿಗೆ. ಈ ಬೇಲ ಅದ್ಭುತ ಔಷಧಿಗಳ ಆಗರ. ಇದು ನಮ್ಮ ಇವತ್ತಿನ ಒಂದು ಏನು BP, ಶುಗರು ಅಂತ ಹೇಳ್ತೀವಲ್ಲ, ಇಂಥ ಎಲ್ಲ ಕಾಯಿಲೆಗಳಿಗೆ ಭಾಳ ಸಹಕಾರಿ ಆಗುತ್ತೆ ಇದು ಕಡಿಮೆ ಆಗಲಿಕ್ಕೆ. ಇದರಲ್ಲಿರ್ತಕ್ಕಂಥ ಪೆಕ್ಟಿನ್ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಾವಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಉತ್ತರ ಕರ್ನಾಟಕದ ಜನ ಮಳೆ ಕಡಿಮೆ, ನಮಗೆ ಬರ ಜಾಸ್ತಿ. ನಮಗೆ ಬರದಲ್ಲೂ ಭದ್ರವಾಗಿ ಬದುಕಿ ಕಟ್ಟಿಕೊಳ್ಳಬಹುದು. ನಿಮ್ಮೊಂದಿಗೆ ಮರ ಆಧಾರಿತ ಕೃಷಿ ನೀವು ಮಾಡಿದ್ದೀರಿ, ನಾವು ಇಂಥವು ಮಾಡ್ಬೋದು ಅಂತ ಒಂದು ಭಾವ. ನಿಮಗೀಗ ಪಿಂಪಲ್ಗಳು ಬರೋದಂತಾಗಲಿ, ಆಯಿಲಿ ಸ್ಕಿನ್ ಅವರಿಗೆ ಜಾಸ್ತಿ ಬರುವಂಥದ್ದು. ಆಯಿಲಿ ಸ್ಕಿನ್ನಿಗೆ ಟರ್ಮರಿಕ್ ಸೋಪು ಒನ್ ಆಫ್ ದ ಬೆಸ್ಟ್. ಅಲೋವೆರಾ ಮತ್ತು ಕೌ ಮಿಲ್ಕ್ ನಿಮಗೆ ಕಂಪ್ಲೀಟ್ಲಿ ಡ್ರೈ ಸ್ಕಿನ್ಗಳಿಗೆ ಇರುವಂಥದ್ದು. ಮತ್ತು ಲಿಪ್ ಬಾಮ್ಗಳಿದೆ, ಪ್ಯೂರ್ ನ್ಯಾಚುರಲ್ ಜೇನುಮೇಣ ತೆಂಗಿನೆಣ್ಣೆ ಹಾಕಿ ಮಾಡಿರ್ತಕ್ಕಂಥ ಲಿಪ್ ಬಾಮ್ ಉಂಟು. ಕಿಡ್ನಿ ಸ್ಟೋನಿಗೆ ಕಷಾಯ ಉಂಟು. ಕಿಡ್ನಿ ಸ್ಟೋನಿನ ಕಷಾಯ ನಿಮಗೆ ಕಷಾಯ ಮಾಡಿ ಕುಡಿಲಿಕ್ಕೆ, ನಾರ್ಮಲ್ ಹೆಲ್ದಿ ಡ್ರಿಂಕಿನ ಹಾಗೆ ಕುಡಿಲಿಕ್ಕೆ ಪ್ರೋಸೆಸ್. ಆದರೆ ನಿಮಗೆ ಅದರಲ್ಲಿ 15 ದಿನದ ಒಳಗಡೆ ನಿಮಗೆ 7 mm ರೋಸ್ಟನ್ನು ಪುಡಿಯಾಗಿ ಮೂತ್ರದಲ್ಲಿ ಹೋಗ್ತದೆ. ಇದು ತೆಂಗಿನ ನಾರು ಮತ್ತು ರಬ್ಬರ್ ಮರದ ಹಾಲನ್ನು ಇದಕ್ಕೆ ಉಪಯೋಗಿಸಿಕೊಂಡು ರೆಡಿ ಮಾಡುವಂಥದ್ದು. ಬೇರೆ ಯಾವ ಕೆಮಿಕಲ್ಸ್, ಹಾನಿಕಾರಕವಾದ ಯಾವುದೇ ವಸ್ತು ಇಲ್ಲ. ಇಂಡೋರ್ ಪ್ಲಾಂಟ್ಸ್, ನಮಗೆ ಮನೆ ಒಳಗೆ ಇಡುವಂಥ ಹೂವಿನ ಗಿಡಗಳಿಗೆ, ಅಲಂಕಾರಿಕ ಗಿಡಗಳಿಗೆಲ್ಲ ಉಪಯೋಗಿಸುವಂಥದ್ದು ಚಟ್ಟಿಗಳಿದೆ. ಹಲಸಿಗೆ ಸಂಬಂಧಪಟ್ಟದ್ದು ಹೆಬ್ಬಲಸು.
ಇಂಗ್ಲೀಷಲ್ಲಿ ವೈಲ್ಡ್ ಜಾಕ್ರೂಟ್ ಅಂತ ಹೇಳ್ತಾರೆ, ತುಳುವಿನಲ್ಲಿ ಪೆಜೆಕಾಯಿ ಅಂತ ಹೇಳ್ತಾರೆ. ಇದು ಬೇಯಿಸಿ ಚಟ್ನಿಗೆ ಮಾಡ್ತಾರೆ, ಪದಾರ್ಥ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ. ಉಪ್ಪು ಸೊಳ್ಳೆ ಹಾಗೆ ಮಾಡುವಂತೆ ಇದನ್ನು ಸಿಪ್ಪೆ ತೆಗೆದು ಉಪ್ಪಲ್ಲಿ ಬ್ಯಾರಲ್ನಲ್ಲಿ ಶೇಖರಣೆ ಮಾಡಿ ಇಡುವಂಥದ್ದು. ಇದು ಬಕ್ರೀದ್ ಪರ್ಬದ ದಿನ ಕುಡ್ಲಡು ರಾಜ್ಯ ವಿಧಾನಸಭೆತ ಸಭಾಗುರು ಕರೆರಿಯುಟಿ ಖಾದರ್ ಸುದ್ದಿಕೊಟ್ಟಡು ಪಾತಿರ್ದು ಜುಲೈ 3 ರಾಜ್ಯ ವಿಧಾನ ಮಂಡಲದ ಅಧಿವೇಶನ ಶುರುವಾಯಿರುತ್ತದೆ. 7 ಮುಖ್ಯಮಂತ್ರಿ ಬಜೆಟ್ ತುಂಬುದೀಪೇರು ಶಾಸಕರು ಮಾತಾ ಅಧಿವೇಶನೋಡು ಪಾಲ್ದಿತನೋಡು ಪಂಡಿರು. ಪದವಿ ಕಲ್ತಿನ ಜವಣಿರಿಗೂ ರಾಜಕೀಯ ಕ್ಷೇತ್ರಡು ಕೆಲಸ ಮಲ್ಪರೆ ತರಬೇತಿ ಕೇಂದ್ರ ಇಜ್ಜಿ ಅಂಚಾದ ರಾಜಕೀಯ ತರಬೇತಿ ಸಂಸ್ಥೆ ಸುರುಮಲ್ಪನ ಯೋಜನೆ ಉಂಡು. ನನ್ನದ ದಿನಕ್ಲೆಡೆ ಯೋಜನೆ ಜಾರಿ ಮಲ್ಪ ಇತ್ತೆ ಪುಣೆಟು ತರಬೇತಿ ಕೇಂದ್ರ ಉಂಡು. ಅಕ್ಲೆಡೆ ಚರ್ಚೆ ಮಲ್ತದು 1 ವರ್ಷದ ಕೋರ್ಸ್ ಶುರು ಮಲ್ಪ ಅಂದು ಯುಟಿ ಖಾದರ್ ಫರೀದ್ ಪಂಡಿರು. ಮಾತಿರೆಗ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಮೂಡಾವನ ಉದ್ದೇಶ ಉಂಡು. ಬಜಿ ಎಂಎಲ್ಎ ಎಂಪಿ ಆತೆ ಅತ್ತಂದೆ ಮಾತಿರೆಗ್ಲ ತೆರಿಪವನ ಉದ್ದೇಶ ಎಂಕ್ಲೆಗುಂಡು. ರಾಜ್ಯದ ಮುಖ್ಯ ಕೇಂದ್ರಡೆ ಒಂದೇನು ಶುರು ಮಲ್ಪುಂಡು ನೆಕ್ ಪಾಠ ಒಪ್ಪುಂಡು. ಇಡೀ ದಿನ ಕಲ್ಪವನ ಉಪನ್ಯಾಸಕರು ಒಪ್ಪೇರು. ನಡುನಡುಟು ರಾಜಕೀಯ ನಾಯಕರು ಹಿರಿಯರು ಬತ್ತದು ತರಬೇತಿ ಕೊರ್ಪೇರು. 6 ತಿಂಗಳು ಕಲ್ತದು ಇಂಟರ್ನ್ಶಿಪ್ ಮುಗಿಪೊಲಿ 5 ಬುಕ್ಕ ಎಡ್ಡೆ ನಾಯಕಿ ಅವಲಿ ಶಾಸಕರನ ಒಟ್ಟಿಗೆ ಕೆಲಸ ಮಲ್ಪೊಲಿ. ಸಭಾಪತಿ ಕೆಲಸ ಪಾತಿರ್ನ ಒತ್ತು ಸಭೆನು ಪೊರ್ಲುಡು ನಡಪಾವನ ಒಂದು ಖಾದರ್ ಪಂಡಿರು. ಜುಲೈ 3ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗಲಿಕ್ಕಿದೆ. ಜೂನ್ 3ನೇ ತಾರೀಕು ಸನ್ಮಾನ್ಯ ಗೌರವದಂತ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲರ ಸಂದೇಶವನ್ನು ಇವತ್ತು ಕೊಡಲಿಕ್ಕಿದ್ದಾರೆ. ತದನಂತರ 14 ತಾರೀಕಿನ ತನಕ ಈ ಸೆಷನ್ ಇವತ್ತು ನಡೀಲಿಕ್ಕಿದೆ. 7ನೇ ತಾರೀಕಿಗೆ ರಾಜ್ಯದ ಮುಖ್ಯಮಂತ್ರಿಯಾದ ತಮ್ಮ ಮುಂಗಡ ಪತ್ರ ಕೂಡ ಮಂಡಿಸಲಿಕ್ಕೆ ಇದ್ದಾರೆ. ಶಾಸಕರೆಲ್ಲ ಆ ಒಂದು ಭಾಗವಹಿಸುವಿಕೆ ಮತ್ತು ಡಿಗ್ರಿ ಕಲಿತಂತಹ ಯಾವುದಾದೊಂದು ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ನಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಯಾವ ರೀತಿ ಅಂತ ತಿಳ್ಕೊಳ್ಳಿಕ್ಕೆ ಯಾವುದೇ ಪೊಲಿಟಿಕಲ್ ಟ್ರೈನಿಂಗ್ ಸೆಂಟರ್ ಅಂತ ಎಲ್ಲಿಯೂ ಕೂಡ ಇಲ್ಲ. ಡಾಕ್ಟರ್ ಆಗಬೇಕಾದ್ರೆ ಮೆಡಿಕಲ್ ಕಾಲೇಜ್ ಸಿಗ್ತದೆ, ಇಂಜಿನಿಯರ್ ಆಗಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ, ಅಡ್ವೊಕೇಟ್ ಆಗಬೇಕಾದ್ರೆ ಲಾ ಕಾಲೇಜ್ ಸಿಗ್ತದೆ. ಅದೊಂದು ರಾಜಕೀಯವಾಗಿ ಮತ್ತು ಒಂದು ಸಹಕಾರಿ ಕ್ಷೇತ್ರ ಹೇಗೆ ಕೆಲಸ ಮಾಡಬೇಕು ಗೌರ್ಮೆಂಟಲ್ಲಿ ಯಾವುದೇ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕೆಂಬ ಚಿಂತನೆ ಇದೆ. 1 ಇಯರ್ ಕೋರ್ಸ್ ಡಿಗ್ರಿ ಆದವರಿಗೆ 6 ಮಂತ್ ಪ್ರಾಕ್ಟಿಕಲ್, 6 ಮಂತ್ ಟ್ರೈನಿಂಗ್. ಅದಕ್ಕೆ ರೂಪರೇಷೆ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ, ಒಂದು ಹಂತಕ್ಕೆ ಬಂದಿದೆ. ಕುಡ್ಲದ ತಣ್ಣೀರ್ ಬಾವಿ ಕೈತಲು ಜವಂದಿ ಒರ್ತಿನ ಬೆರಿಪತ್ತೊಂದು ಬತ್ತಿನ ಬೇತೆ ಧರ್ಮದ ಒರಿಯನ್ನು ಪ್ರಶ್ನೆ ಮಲ್ತಿನೇಕ್ ಭವಿತ್ ಪನ್ಪುನ ಜವಣಗು ಆರೋಪಿ ಬಿಸತ್ತಿಡು ಕುತ್ತುದಿತ್ತಿದ್ದು ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಭವಿತ್ನ ಆರೋಗ್ಯ ವಿಚಾರಿಸಿದರು. ಭವಿತ್ ಶಾಸಕರಿಗೆ ಈ ಬಗೆಟ್ಟು ಮಾಹಿತಿ ಕೊಡ್ದು ಹಿಂದೂ ಜವಂದಿ ಇಲ್ಲಡೆ ಪೋಂದುಪ್ನಗ ಆರೋಪಿ ಸಾದಿಕ್ ಅಲ್ಲಿನ ಬೆರಿಪತ್ತೊಂದು ಪೋತೆ ಅಪಗ ಜವಂದಿ ಪೋಡಿತದು ಧನುಷ್ ಪನ್ಪುನಾಯನ ಇಲ್ಲಡೆ ಪೋದು ಎಂಕ ಫೋನ್ ಮಲ್ತದು ತೆರಿಪಾದಳು. ಈ ವಿಚಾರವಾದ ತಾನು ಸಾದಿಕನು ವಿಚಾರಿಪಿನಗ ಬೊಡ್ಚಂದಿನ ನಿರ್ದು ಕೆರ್ಪುನ ಉದ್ದೇಶಡು ಬಿಸತ್ತಿಡು ಕೂತುದೆ ಎಂದು ಮಾಹಿತಿ ಕೊರಿಯರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಆರೋಪಿ ತಣ್ಣೀರ್ ಬಾವಿದ ಸಾದಿಕ ಆದಿತ್ತದು ಆಯನ ಮಿತ್ತು ಸರಿಯಾಯಿನ ಕ್ರಮದೆತ್ತನರೆ ಪಣಂಬೂರು ವಿಭಾಗದ ಎಸಿಪಿಯರಿಗೆ ತೆರಿಪಾದಿರೆಂದು ಪಂಡಿರು. ಇಂಚಿನ ಸಂಗತಿಲು ನಡಪರೆ ಬಲ್ಲಿಂದ 6 ಜಾಗೃತಿ ಪಂತೆರು. ಕುಡ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಸುನೀತಾ, ಬಿಜೆಪಿ ಯುವ ಮೋರ್ಚಾದ ಭರತ್ ರಾಜ್, ಸಂಜಿತ್ ಶೆಟ್ಟಿ, ರಾಹುಲ್, ಹರಿಪ್ರಸಾದ್ ಶೆಟ್ಟಿ, ದಿವೇಶ, ತಿಲಕ್ ರಾಜ್ ಈ ಪುರ್ತುಡು ಶಾಸಕರನ್ನ ಒಟ್ಟಿಗಿದ್ದರು. ಮನೆಗೆ ಹಿಂದಿರುಗುತ್ತಿದ್ದಂಥ ಕಾಲೇಜ್ ವಿದ್ಯಾರ್ಥಿನಿಯವರ ಮೇಲೆ ಓರ್ವ ಇಲ್ಲಿನ ಓರ್ವ ಮತಾಂಧ ಹಿಂದೆ ಬಂದು ಅವಳಿಗೆಲ್ಲ ಛೇಡಿಸುವಂಥ ಕೆಲಸವನ್ನು ಮಾಡಿದ್ದಾನೆ, ಬಲಾತ್ಕಾರ ಮಾಡುವಂಥ ಒಂದು ಯತ್ನವನ್ನು ಮಾಡಿರ್ತಾನೆ. ಹಾಗೆ ಈ ವ್ಯಕ್ತಿ ಅವಳನ್ನು ಹಿಂಬಾಲಿಸ್ಕೊಂಡು ಬಂದಾಗ ಅವಳು ಹೆದರಿದಂಥ ಅವಳು ತನ್ನ ಪರಿಚಯವರ ಮನೆಗೆ ಹೋದಾಗ ಈ ವ್ಯಕ್ತಿ ಅವಳನ್ನು ಅಲ್ಲಿಗೆ ಸಹ ಫಾಲೋಅಪ್ ಮಾಡಿಕೊಂಡು ಅಲ್ಲಿಗೆ ಹೋಗಿರ್ತಾನೆ. ಅಲ್ಲಿಗೆ ಹೋಗಿ ಅಲ್ಲಿಯವರು ಸ್ಥಳೀಯವರು ಸಹ ಎಲ್ಲರೂ ಸಹ ಸೇರಿ ಅವನನ್ನ ಪ್ರಶ್ನಿಸಿದಾಗ ಅವನು ಅವರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತಾ ಒಬ್ಬ ಯುವಕನಿಗೆ ಚೂರಿಯಿಂದ ಇರಿತವನ್ನು ಸಹ ಮಾಡಿರ್ತಾನೆ. ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಪೊಲೀಸರಿಗೆ ಸಹ ಈ ವಿಷಯಗಳನ್ನು ತಿಳಿಸಿರ್ತೇವೆ. ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಬೇಕಂತ ಸೂಚನೆ ಕೊಟ್ಟಾಗ
ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿ ಆ ವ್ಯಕ್ತಿ ಜೈಲಲ್ಲಿದ್ದಾನೆ. ಇದರಲ್ಲಿ ಗಮನಿಸಬೇಕಾದಂಥ ವಿಷಯ ಅಂತ ಹೇಳಿದ್ರೆ, ಈ ರೀತಿಯ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವುದು ಕಡಿಮೆ. ಹಿಂದಿನ ದಿವಸ ಈ ರೀತಿಯ ಘಟನೆಗಳು ಜಾಸ್ತಿಯಾಗಿ ವೆಸ್ಟ್ ಬೆಂಗಾಲದ ಉತ್ತರ ಭಾರತದಲ್ಲಿ ಆಗುವುದನ್ನು ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ಈ ರೀತಿಯ ವ್ಯವಸ್ಥೆ ಈಗ ಆಗುವುದನ್ನು ಕಂಡು ಬರ್ತಾ ಇದೆ. ಪೊಲೀಸರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಈ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಘಟನೆಗಳಾದಾಗ ಸರಿಯಾದ ಶಿಕ್ಷೆ ಕೊಡುವಂಥ ಕೆಲಸ ಮತ್ತು ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕು ಅನ್ನುವಂತಹ ಪೊಲೀಸರು ಕೆಲಸವನ್ನು ಸಹ ಮಾಡಬೇಕನ್ನುವಂಥ ಸೂಚನೆಯನ್ನು ಪೊಲೀಸರಿಗೆ ಕೊಟ್ಟಿರ್ತೇನೆ. ಒಡಿಪುಡು ಕರಿನ ಕೆಲವು ದಿನೊಡ್ದು ಎಡ್ಡೆ ವರ್ಷ ಬರೊಂದಿತ್ತದು ಕೆದು ಪಳ್ಳ ದಿಂಜಿದಳು ಸುದೆಕುಳು ದಿಂಜದು ಪರಿತೊಂದಿಲ್ಲ. ಮರಿಯಲದ ಸುರುಕು ತುಳುನಾಡು ಮೀನು ಪತ್ತುನ ಅಭ್ಯಾಸ ಉಂಡು. ತುಳು ಭಾಷೆಡೊಂದಿಗೂ ಉಬೇರಂದ ಪನ್ಪೆರು ಕಟ್ಟಪಾಡಿದ ಆಸ್ಟಿನ್ ಕೋಟ್ಯಾನ್ ಮರಿಯಾಲದ ಚಪ್ಪೆ ನೀರುಡು ಮೀನ್ ಪತ್ತನಗ ನಾಲಡಿ ಉದ್ದದ ಪದ್ರಾಡು ಮುಗುಡು ಮೀನ್ ತಿಗದಳು. ಆತೆಯತ್ತು ಇರತ ಮೀನುಲು ದಿಂಜ ಬಲಿಕಬೋರ್ದ. ಮರಿಯಾಲದ ಸುರುಸುರುಕು ರಾತ್ರಿದ ಪೊರ್ತುಡು ಗ್ರಾಮೀಣ ಭಾಗದ ಜವಣಿರು ಕಂಡುಲಿಡು ಪಳ್ಳಲಿಡು ಮೀನ್ ಪತ್ತುವೇರು, ತೋಡುಲಿಡು ದಿಂಜಿ ಪತ್ತುವೇರು. ಒಡಿಪದ ಪಾಕ ಕಡೆಟ್ಟು ಇತ್ತೆ ಇಂಚಿನ ಮೀನು ಬೊಕ್ಕ ದಿಂಜಿ ಪತ್ತುನ ರಾತ್ರಿದ ಪೊರ್ತು ತೋಜಿದ ಬರಂದುಂಡು. ಕುಡ್ಲದ ಸಂಸ್ಕಾರ ಭಾರತಿದ ಗುರುಕಾರ್ಯರು ಪುರುಷೋತ್ತಮ ಕೆ ಭಂಡಾರಿ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತೆರೆದು ಸಂಸ್ಕಾರ ಭಾರತಿ ಕುಡ್ಲ ಮಹಾನಗರದ ನಿಲಿಟ್ಟು ಗುರುವಂದನಾ ಕಾರ್ಯಕ್ರಮ ಗುರು ಪುಣ್ಯಮದಾನಿ ಜುಲೈ 3 ದಿಗೊಂದುಂಡು. ಐವೇರು ಹಿರಿಯ ಕಲಾ ಸಾಧಕರಿಗೆ ಆಕ್ಲಿನ ಇಲ್ಲಡಪೋದು ಗುರುವಂದನಾ ಮರ್ಯಾದೆ ಸಂದಾವುಂಡು. ಸಮಾಜದ ನಾಯಕರು, ಧಾರ್ಮಿಕ ನಾಯಕರು, ಜನಪ್ರತಿನಿಧಿಗಳು, ಕಲಾ ಸಾಧಕರು ಬೊಕ್ಕ ಸಂಘಟನೆದ ನಾಯಕರು ಒಟ್ಟುಗುಪ್ಪಿರಂದು ಪಂಡೆರು. ಕಸೂತಿ ಕಾಯಕ ಬಿರ್ಸಿರಾದ ಎಂಬ್ರಾಯ್ಡರಿ ಬೊಕ್ಕ ರಂಗೋಲಿಡು ವಿಶೇಷ ಸಾಧನೆ ಮಲ್ತಿನ 101 ವರ್ಷ ಪ್ರಾಯದ ಗಂಗಮ್ಮ ಉಪಾಧ್ಯಾಯ, ಬಂಗಾರ ಬುಕ್ಕ ಬೊಳ್ಳಿದ ಕಲಾ ಚಾತುರ್ಪದ ಬೇಲ ಮಲ್ಪುನ ಶಿಲ್ಪಿ 84 ವರ್ಷ ಪ್ರಾಯದ ಕೆ ಭವಾನಿ ಶಂಕರ್, ಮಣ್ಣದ ಕರಬಿಸಲೆ ಮಲ್ಪುನ ಕುಂಬಾರಿಕೆ ಬಿರ್ಸೆದಿ 81 ವರ್ಷ ಪ್ರಾಯದ ವಾರಿಜಾ ಧೂಮಪ್ಪ ಬಂಗೇರ, ಸಂಘ ಪರಿವಾರದ ಸ್ವಯಂ ಸೇವಕರಾದ ಶಾಖೆ ಮುಖ್ಯ ಶಿಕ್ಷಕರಾದ ಪುದರ್ ಪೋಯಿನ 75 ವರ್ಷದ ಜಯಪ್ರಕಾಶ್ ಹೆಗಡೆ ಬೊಕ್ಕ ಭೂತ ಕಟ್ಟನಾರು ಸಂದೀಪಾರ್ಧನ ಪಂಪನ ಬಿರ್ಸಿರು 72 ವರ್ಷ ಪ್ರಾಯದ ಬಯಲು ಸಂಜೀವ ನಲಿಕೆ ಇಂಚ ಈ ಸರ್ತಿ ಐವೇರು ಕಲಾ ಸಾಧಕರಿಗೂ ಅಕ್ಲಿನ ಇಲ್ಲಡಪೋದು ಗುರುವಂದನೆ ಸಂದಾವಣೆಂದು ಪುರುಷೋತ್ತಮ ಕೆ ಭಂಡಾರಿ ತಿಳಿಪಾಯಿರು. ಸಂಸ್ಕಾರ ಭಾರತಿ ಕುಡ್ಲಾ ನಗರದ ಕಾರ್ಯಂತಿರು ನಾಗರಾಜ ವಿ ಶೆಟ್ಟಿ, ಧನ್ಪಾಲ್ ಶೆಟ್ಟಿಗಾರ್ ಸುದ್ದಿ ಕೊಟ್ಟೊಡಿದ್ದರು. ಕೃಷ್ಣ ಜನ್ಮಾಷ್ಟಮಿ, ಭಾರತ್ ಮಾತಾ ಪೂಜನ ಹಾಗೂ ಭರತ ಮುನಿ ಜಯಂತಿ ನಾಡಿದ್ದು 3ನೇ ತಾರೀಕಿಗೆ ಗುರುಪೂರ್ಣಿಮಾ ಈ ಒಂದು ಹಬ್ಬ ನಡೆಯಲಿಕ್ಕಿದೆ. ಆ ದಿವಸದಂದು ಗುರುವಂದನೆ ಅಂತ ಹೇಳಿದರೆ ಕೇವಲ ಶಿಷ್ಯರಿಗೆ ಶಿಕ್ಷಣವನ್ನು ಕೊಟ್ಟ ಗುರುಗಳು ಮಾತ್ರ ಅಲ್ಲ, ಸಮಾಜದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಲಾ ಸೇವೆಯನ್ನು ಸಲ್ಲಿಸಿ ಒಂದು ಸಮಾಜಕ್ಕೆ ಮಾದರಿಯಾದವರನ್ನು ಗುರುತಿಸುವಂಥ ಕಾರ್ಯಕ್ರಮ. ಪ್ರಸ್ತುತ ಕಾಲಘಟ್ಟದಲ್ಲಿ ನಮಗೆಲ್ಲ ತಿಳಿದಿದೆ, ಯಾವುದೇ ಒಂದು ಸಣ್ಣ ಸಾಧನೆ ಮಾಡಿದರೂ ಕೂಡ ಎಲ್ಲರ ಶಿಫಾರಸನ್ನು ಮತ್ತು ಒತ್ತಡವನ್ನು ಹಾಕಿ ಆ ಒಂದು ಪ್ರಶಸ್ತಿಯನ್ನು ಗಿಟ್ಟಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಇದೆ. ಆದರೆ ಎಷ್ಟೋ ಸಾಧಕರು ಕಲಾಕ್ಷೇತ್ರದಲ್ಲಿ ಎಲೆಮರೆಯ ಕಾಯಿಯಂತೆ ಒಂದು ಅದ್ಭುತ ಸಾಧನೆಯನ್ನು ಮಾಡಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರ ಸೇವೆಯನ್ನು ನಿರಂತರವಾಗಿ ಮಾಡುವವರಿದ್ದಾರೆ. ಅಂಥವರನ್ನು ನಾವು ಗುರುತಿಸಿ ಅವರ ಮನೆಗೆ ಹೋಗಿ ಅವರನ್ನು ಸನ್ಮಾನಿಸಿ ಗೌರವಿಸುವಂಥ ಕಾರ್ಯಕ್ರಮ ನಾಡಿದ್ದು ಗುರುಪೂರ್ಣಿಮೆಯಂದು ನಡೆಯಲಿಕ್ಕಿದೆ. ನಮ್ಮ ಈ ಗುರುಪೂರ್ಣಿಮೆಗೂ ಮಾಡುವಂಥ ಸನ್ಮಾನ ಸಮಾರಂಭದಲ್ಲಿ ಮಾನದಂಡ ಏನಂತೇಳಿದರೆ 70 ವರ್ಷಕ್ಕೆ ಮಿಗಿಲಾದಂಥ ಹಿರಿಯರನ್ನು ಗುರುತಿಸುವಂಥ ಕಾರ್ಯಕ್ರಮ. ನಾಡಿದ್ದು 5 ಜನ ಕಲಾ ಸಾಧಕರನ್ನು, ಹಿರಿಯ ಜೀವಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ಇಡೆಗ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಮ್ಮೆಲು.